ಕಾಮಿಡಿ ಪ್ರೇಮಿಯಲಿ ಅಕ್ಷರ ಸಂತ ಹರೇಕಳ ಹಾಜಪ್ಪ ನಮ್ಮೊಟ್ಟಿಗೊಲ್ಲಿರಿ ಒಂಜಿ ಸಂದರ್ಭಡು V4 ನ್ಯೂಸ್ಗೂ ಎಂಕುಲು ಬಹುಶಃ 10 ವರ್ಷದ ಆರಂಭ ಮನ್ಪುನ ಸಂದರ್ಭಡು ಆರ್ನ ಊರುಡ್ದು ಅಡೆ ಮುಟ್ಟ ಎಂಕುಲು ಎಂಕುಲ ಲೆಪ್ಪೋಲೆಗೆ ಒಂಜಿ ಗೌರವ ಕೊರದು ಬರೋದಿತ್ತಿನಾರು ಇನಿಕಲ ಅವೇ ರೀತಿಯ ಒಂದು ಸಂಬಂಧ ಉಂಡು ಅಂಚಿನ ಹಾಜಪ್ಪೇರು ಇನಿ ಪದ್ಮಶ್ರೀ ಪಡ್ತೀರಿ ಅರೇನೆ ಒಂಜಿ ಮೋಕೆ ದೀದಿ ಎಂಕುಲು V4 ನ್ಯೂಸ್ ಪರವಾದ ಎಂಕುಲು ಲೈದ ಸುರು ಕಾದು ಅರೇನೆ ಸನ್ಮಾನ ಮಂತಿನಾರು ಕನ್ನಡಪ್ರಭ ಪತ್ರಿಕೆ ಹಿಡಿತೇರಿ ಚಿದಂಬರ್ ಬೈಕಂಪಾಡಿ ಆರ್ಬಕ V4 ನ್ಯೂಸ್ಗೂ ಬತ್ತೇರಿ ಅವೆಲ್ಲ ಏಪಲಾರು ನೆನಪು ಮನ್ಪೇರು ಈ ಸಂದರ್ಭ ಅವಿನ ನೆನಪು ಅಂತಂದ್ರೆ ಐತೆ ಹರೇಕಳ ಹಾಜಬ್ಬೆರ್ನ ಒಂಜಿ ಎಲ್ಲಿಯ ಚಿತ್ರಣ ನಿಖಲದುಂಬು. ಹರೇಕಳ ಹಾಜಬ್ಬ ಶಿಕ್ಷಣ ಗಂಗೆಯ ಕೊರತೆ ಇದ್ದ ಕುಗ್ರಾಮಕ್ಕೆ ಶಾಲೆಯನ್ನ ತಂದು ವಿದ್ಯಾ ದೇಗುಲ ನಿರ್ಮಿಸಿದ ಈ ಶಿಕ್ಷಣ ಭಗೀರಥ ಅಕ್ಷರ ಸಂತನ ಪರಿಚಯ ಯಾರಿಗಿಲ್ಲ ಹೇಳಿ. ಒಂದು ಕಡೆಯಿಂದ ಕಿತ್ತು ತಿನ್ನುವ ಬಡತನ, ಮತ್ತೊಂದೆಡೆಯಿಂದ ಕಿತ್ತಳೆ ಹಣ್ಣು ಮಾರಾಟ ಮಾಡಿಯೇ ಸಾಗಬೇಕಿರುವ ಜೀವನ. ಶಾಲೆಯೇ ನನ್ನೆಸರು ಎಂದು ಬದುಕಿರುವ ಈ ಅಕ್ಷರ ಸಂತನ ಮೂಲಕ ಮಂಗಳೂರು ತಾಲೂಕಿನ ಹರೇಕಳ ನ್ಯೂ ಪಡ್ಪುವಿನ ಅದೆಷ್ಟೋ ಮಕ್ಕಳು ವಿದ್ಯೆಯ ಬೆಳಕು ಕಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮದ ಬಿಪಾತುಮ್ಮ ಮತ್ತು ಕುಟ್ಟಿಮಕ್ಕ ದಂಪತಿಯ ಪುತ್ರ ಈ ಹರೇಕಳ ಹಾಜಬ್ಬ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಶಾಲೆಯಿಂದ ಹಾಜಬ್ಬರನ್ನ ವಂಚಿತರನ್ನಾಗಿಸಿತು. ಮುಂದಕ್ಕೆ ಜೀವನ ನಿರ್ವಹಣೆಗೆ ಹಾಜಬ್ಬರು ಕಂಡುಕೊಂಡಿದ್ದು ಕಿತ್ತಳೆ ಮೂಸುಂಬಿಯನ್ನ ಬುಟ್ಟಿಯಲ್ಲಿ ಹಿಡಿದು ಮಾರಾಟ ಮಾಡುವ ಕಾಯಕವನ್ನ. ಮಾತನಾಡುವುದಕ್ಕೆ ಕೇವಲ ತುಳು ಮತ್ತು ಬ್ಯಾರಿ ಭಾಷೆ ಅಷ್ಟೇ ಗೊತ್ತಿದ್ದ ಹಾಜಬ್ಬ ಅವರು ಒಂದು ದಿನ ಹಣ್ಣು ಮಾರಾಟ ಮಾಡ್ತಾ ಇದ್ದಾಗ ಒಂದು ದಿನ ವಿದೇಶಿ ಜೋಡಿಯೊಂದು ಬಂದು ಇಂಗ್ಲಿಷ್ನಲ್ಲಿ ಹಣ್ಣಿನ ದರ ಎಷ್ಟು ಅಂತ ಕೇಳುತ್ತೆ. ಭಾಷೆ ಗೊತ್ತಿರದ ಹಾಜಬ್ಬ ಈ ಸಂದರ್ಭದಲ್ಲಿ ನಿರುತ್ತರರಾಗಿ ಮುಜುಗರಕ್ಕೆ ಒಳಗಾಗ್ತಾರೆ. ಅಂದೇ ಹಾಜಬ್ಬರೊಳಗಿನ ಅಕ್ಷರ ಸಂತ ಜಾಗೃತನಾಗ್ತಾನೆ. ತನ್ನ ಊರಿನಲ್ಲಿ ಶಾಲೆಯನ್ನ ಕಟ್ಟಿಸಿ ಮಕ್ಕಳು ಇಂಗ್ಲಿಷ್ ಸಹಿತ ಉನ್ನತ ಶಿಕ್ಷಣ ಕಲಿಯಬೇಕು ಎನ್ನುವ ಕನಸಿನ ಕಿಡಿ ಅಂದೇ ಆ ಸಂತನೊಳಗಡೆ ಹುಟ್ಟಿಕೊಳ್ಳುತ್ತದೆ. ಅಂದಿನಿಂದಲೇ ಪ್ರಯತ್ನ ಆರಂಭಿಸಿದ ಹಾಜಬ್ಬರು ಅಲೆಯದ ಸರ್ಕಾರಿ ಕಚೇರಿಗಳಿಲ್ಲ. ಧರಿಸಿದ ದಿರಿಸಿನಿಂದಲೇ ಹಾಜಬ್ಬರನ್ನ ಆಳಿದ ಸರ್ಕಾರಿ ಅಧಿಕಾರಿಗಳು ಇನ್ನಿಲ್ಲದಂತೆ ಅವರನ್ನ ಅಲೆದಾಡಿಸುತ್ತಾರೆ. ಕೊನೆಗೆ ಜನಪ್ರತಿನಿಧಿಗಳ ಸಹಕಾರದಿಂದ ಪ್ರಾಥಮಿಕ ಶಾಲೆಗೆ ಜಿಲ್ಲಾ ಪಂಚಾಯತ್ ಅನುಮತಿ ಕೊಟ್ಟಿದ್ದು ಅದರಂತೆ 1999 ಜೂನ್ 6ರಂದು ನ್ಯೂ ಪಡ್ಪು ಗ್ರಾಮದ ತ್ವಾಹಾ ಮಸೀದಿಯ ಮದರಸಾ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪ್ರಾಥಮಿಕ ಶಾಲೆ ಆರಂಭಗೊಳ್ಳುತ್ತೆ. ಅಷ್ಟಕ್ಕೆ ಸುಮ್ಮನಾಗದ ಹಾಜಬ್ಬರು ತಾನು ಕಿತ್ತಳೆ ಮಾರುತ್ತಲೇ ಮಧ್ಯಾಹ್ನದ ಊಟವನ್ನ ಬಿಟ್ಟು ಹೊಟ್ಟೆಯ ಹಸಿವು ಕಟ್ಟಿ ಸಂಗ್ರಹಿಸಿದ 25,000 ರೂಪಾಯಿಗಳನ್ನು ಹಿಡಿದುಕೊಂಡು ಗ್ರಾಮದಲ್ಲಿದ್ದಂತಹ ಅತಿಕ್ರಮಣಕ್ಕೆ ಒಳಗಾಗಿದ್ದ ಸರ್ಕಾರಿ ಜಾಗವನ್ನ ಬಿಡುಗಡೆ ಮಾಡಿಸಿ ಶಾಲೆಯೊಂದನ್ನ ಆರಂಭಿಸುತ್ತಾರೆ. ಇದೇ ವೇಳೆ ಹಾಜಬ್ಬರು ತಮಗೆ ಸಿಕ್ಕ ಪ್ರಶಸ್ತಿ ಬಹುಮಾನಗಳ ಹಣವನ್ನೆಲ್ಲ ಸುರಿದು ಶಾಲೆಗೆ ಬೇಕಾದ ಮೈದಾನ ಸಹಿತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಸಿಕೊಳ್ತಾರೆ. ಶಾಲೆಯ ಮೆಟ್ಟಿಲೆರದೆ ಬೀಡಿ ಸುತ್ತಿ ಕಿತ್ತಳೆ ಮೂಸುಂಬಿ ಮಾರಾಟ ಮಾಡ್ತಾ ಇದ್ದ ಹಾಜಬ್ಬರ ಜೀವನಗಾಥೆ ಇಂದು ಮಂಗಳೂರು, ಹಂಪಿ ಸಹಿತ ಅನೇಕ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪಠ್ಯ ಆಗಿದೆ. ಇಂತಹ ಮೇರುಚೇತನ ಇಂದು ಅತಿಥಿಗಳಾಗಿ ನಮ್ಮ ಜೊತೆಗಿರೋದು ನಮಗೆ ಹೆಮ್ಮೆ, ನಮಗೆ ಗೌರವ. ತಮ್ಮ ವಿದ್ಯಾಭಿಮಾನಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ V4 ನ್ಯೂಸ್ 24/7 ವತಿಯಿಂದ ಗೌರವ ಆದರ ಪೂರ್ವಕವಾಗಿ ಮಾಸ್ಟರ್ ಭವಾನಿ ಶಂಕರ್ ಕುಂದರ್ ಸ್ಮರಣಾರ್ಥ ಸಾಧನಾ ಪ್ರಶಸ್ತಿಯನ್ನ ಅರ್ಪಿಸ್ತಾ ಇದ್ದೇವೆ. ಯಜಮಾನ ನೋಡೋ ಯಜಮಾನ, ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಸಂತೋಷ ಆಗ್ತಿದೆ. ಕುತ್ತಾರೆ ಈ ಭಜನಾ ಮಂದಿರ ಕುತ್ತಾರೆ ಭಜನಾ ಮಂದಿರ ಈ ಗೌರವಾನ್ವಿತ ಇಂದ ಪೂರಾ ಇಂದ ಅಧ್ಯಕ್ಷರು ಸದಸ್ಯರು ಮತ್ತು ಈ ಭಜನಾ ಮಂದಿರ ಈ ಅಂಗನವಾಡಿ ಜನ ಉಂಟು ಇವರೇ ಪೂರ ಸೊನ್ನೆ ತಂಬ ಒಂದು
ಎಂಕು ತಾರೆ ಈ ಭಜನ ಮಂದಿರ ಇನಿತ್ತ ಒಂಜಿ ಲೇಸ್ಡ್ ಏನನ್ನು ಇಡೀ ಮಾಗಣನೆ ತೆರಪಾದು ಕೊರೋಣ ಈ ಆಡಳಿತ ಮಂಡಳಿಗೆ ಯಾನು ಬೊಕ್ಕಲೊಂಜಿ ಸೊನ್ನೆ ಬಂದವಲ್ಲ ಆಂಡ ದೇವರು ಸುಖ ಸಂಪತ್ತು ಆಯುಸ್ಸು ಕೊರಡು ಬೊಕ್ಕ ಏನನ್ನು ಒಂಜಿ 15 ದುಂಬ B4 ನೀಸು ಏನಂಜಿ ಬಸ್ಸಿಟ್ ತೆಕ್ಕಿಯಾರೆ ಅಜಬ್ಬ ನಾನು ಪರಿಚಯ ಮಾಡ್ತುಕೊಂಡು ಭಾರಿ ಸಂತೋಷ ಅಂಡು ಅದ್ರ ಇತ್ತೆ ಇನ್ನಿಲ್ಲ ಫೋನ್ ಮಾಡ್ತಾ ತೋಜಿನಿ ಅಂಕ ಬಸ್ಸಿಟ್ ಏನೊಂಜಿ ಮಸೀದಿರಿತ್ತೆ ಅಂಡ ಇನಿ ಸಂದರ್ಭಡು ಇನ್ನೇನು ತೂಣಗ ಭಾಳ ಸಂತೋಷ ಆಪುಂಡು ಅಜಬ್ಬ ಅಂಜಿ ಅಕ್ತಿ ಬಡತನ ಪುಟ್ಟದನೆ ಯಾನಂಜಿ ದಾಲ ಎನ್ನ ಅಪ್ಪೆ ಎನ್ನ ಅಮ್ಮೇರು ಬತ್ತೋಬೋದು ಜೀವನ ಇತ್ತು 1955 ಎನ್ನ ಜೀವನ ಹಂಚಿ ಎತ್ತಂಡು ಅಂಡ ಇನಿ ಎನ್ನಕ್ಕೆ ಈ ಕುತ್ತಾರ ಭಜನ ಮಂದಿರ ಆಡಳಿತ ಮಂಡಳಿ ಎಂಜಿ ಕೊರೋನಾ ಸಂತೋಷ ನಿಕ್ಕಲಿ ಯಾನು ಪೂರೆಗಳ ದೇವರು ಸುಖ ಸಂಪತ್ತು ನಿಮಗೆ ನಿಮ್ಗೆಲ್ಲ ದೀರ್ಘಕಾಲ ಆಯ್ಸು ಕೊರೋಡು ಯಾನು ನಟ್ಟೊಂದು ಎನಿಕೆ ಅವಕಾಶ ಕೊಟ್ಟನೇಕಿ ಮತ್ತು ಒಕ್ಕಳಂಜಿ ಧನ್ಯವಾದ ಪರಲೆ ಇಷ್ಟ ಆದರೆ ಒಂಜಿ ಪನೀರ್ ಇಷ್ಟಪಡ್ತೆ ಯಾನು ಇನಿ ಇತ್ತು ಎನ್ನ ಗೆಳೆಯರು ಪೂರ ಪಂಡ್ಯರೆ ಆಜಬ್ಬ ಪದ್ಮಶ್ರೀ ಪ್ರಶಸ್ತಿ ಕೋರಿದ್ದಾರಂತೆ ಭಾರತ ಸರ್ಕಾರ ಎನ್ನನ್ನು ಈ ಬಡವನ ಲೆಕ್ಕ ಮಾಡ್ತೀನಿ ಎನ್ನ ಪ್ರಧಾನಮಂತ್ರಿ ಯೋಜನೆ ಎನ್ನನ್ನು ಲೆಕ್ಕ ಮಾಡ್ತೀನಿ ನನ್ನ ಎನ್ನ ಲೋಕಸಭೆ ಸದಸ್ಯರು ಎನ್ನ ಆಯ್ಕೆ ಮಾಡ್ತಾನೆ ಒಂಜಿ ನಳಿನ್ ಕುಮಾರ್ ಕಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೊಕ್ಕ ಎನ್ನ ಕ್ಷೇತ್ರ ಏನು ಉಲ್ಲಾಲ ಕ್ಷೇತ್ರ ಈಟಿ ಕಾದರ್ನ ಅವರ ಕ್ಷೇತ್ರ ಏನು ದಾನ ಪಣದು ಗೊತ್ತಾಪಜಿ ಅಂಡ ಎನ್ನ ಬಡತನ ತೂದು ಈ ಭಾರತ ಸರ್ಕಾರ ಹೆಂಗೆ ಈ ಪ್ರಕಟ ಮಾಡ್ತಾನೆ ಏನು ಈ ಸರ್ಕಾರ ಕೂಡ ತಲ ಒಂದು ಭಾರತ ದೇಶಕ್ಕೆ ಏನು ಲೋತು ತೋಜಿ ಅಂತ ಗೊತ್ತನ ಎನ್ನ ಮಾಧ್ಯಮ ಮಿತ್ರರಿಗೆ ಎನ್ನ ದೂರದರ್ಶನ ಬರೀನಾರು ಎತ್ತೋ ಜನವಿಲ್ಲರಿ ಯಾನು 1 ರೂಪಾಯಿ ಜನರ ಕೈಗೆ ಲಕ್ಷ ಕಟ್ಲ ಕೊರಲ ಜನವಿಲ್ಲರಿ ಯಾನು ಈ ಕುರರು ವಾರ್ಜಿ ಮಾಡ್ತಿದ್ದ ಇನ್ನದಪ್ಪಣ ಬಡ ಚುಡುಕಡು ಪಣಪುಣ 2004 ಸೆಪ್ಟೆಂಬರ್ 15 ತಾರೀಕು ಏನನ್ನು ವಸಂತಿಕಾಂತ ಪತ್ರಿಕೆ ಬೆಳಕು ತಂದನು 5 ಬೊಕ್ಕ ಕನ್ನಡ ಬಣ್ಣ ಪಬ್ಬ ವರ್ಷದ ಅಕ್ತಿ ಮಾಡ್ತಂಡು ಅಂಡ್ ಇನಿ ಕೂಡಲ ನಾನು ಇನಿ ಸಾಂಡಲ ಒಂಜಿ 15 ಗಂಟೆ 16 ಗಂಟೆಗೆ ಒಂಜಿ ಕರ್ನಾಟಕದ ಶಿಕ್ಷಣ ಸಚಿವರು ಒಂಜಿ ಸಾಲಿಗೆ ಬೆಟ್ಟು ಇನ್ನಿಲ್ಲ ಕೊಡ್ದಿರ್ತಾರೆ ಈ ದಯಪಂಡು ಬರ್ಕೊಂಡ್ರೆ ಇಂದು ಈ ಸಂದರ್ಭದಲ್ಲಿ ಏನು ಮಾಗಂಡು ಹೇಳ್ತೇವೆ ಇನ್ನಿಕ್ಕೆ 2ನೇ ಸರ್ತಿ ಈ ಅರೆಕಲ ಸರ್ಕಾರಿ ಶಾಲೆಗೆ 2ನೇ ಸರ್ತಿ 2009 ಕೂಡ ಶಿಕ್ಷಣ ಸಚಿವರು ಭೇಟಿಗೋರು ಇನಿ ಕಾಂಡ 16 ಗಂಟೆ 35 ನಿಮಿಷಕ್ಕೆ ಎಂಕಲ್ನ ಕರ್ನಾಟಕದ ಇತ್ತು ಗೌರವಾನ್ವಿತ ಶಿಕ್ಷಣ ಸಚಿವರು ಭೇಟಿಗೋರನ್ನ ಶಾಲೆ ಇತ್ತು ನಾನು ಪಂಡ್ಬೈ ನಿಖಲ ಬಂಧುಗಳೇ ಕೈಗೊಡು ಅಂಡ ಎನಕ್ಕೆ ಭಾಳ ಸಂತೋಷ ಮಣ್ಣು ಎನ್ನಂತಾನ ಬಡತನಾಡು ಈ ಭಜನ ಮಂದಿರ ಆಡಳಿತ ಮಂಡಳಿ ಈ ಸದಸ್ಯರಿಗೆ ನಾನು ಮಕ್ಕಳನ್ನು ಸಣ್ಣ ತಂದ ಎಂಗೆ ಅವಕಾಶ ಕೊನೆ ಎನ್ನ ದೂರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಥ್ಯಾಂಕ್ ಯು ಸರ್. ಕಾಮಿಡಿ ಪ್ರೀಮಿಯರ್ ಲೀಗ್ ಕಾಮಿಡಿ ಪ್ರೀಮಿಯರ್ ಲೀಗ್ ಕಾಮಿಡಿ ಪ್ರೀಮಿಯರ್ ಲೀಗ್